ನನ್ನ ನಮಸ್ಕಾರ ಹಾಗೂ ಆಫ್ ದ ಸ್ಟೇಜ್ ಯಾರು ಇವತ್ತು ಗ್ಯಾದರ್ ಆಗಿದ್ದೀರಾ ಎಲ್ಲರಿಗೂ ನಮಸ್ಕಾರ. ಇದು ಏನು ನಾವು ಒಂದು ಸಮಾಜ ಸೇವೆಗಾಗಿ ಮಾಡ್ತಿರೋ ಕೆಲಸ, ಇದಕ್ಕೆ ನಾನು ಭಾಗ್ಯ ಆಗ್ಲೇಬೇಕು ಅಂತ ಈ ದಿನ ಬಂದೆ. ತುಂಬಾ ಇಂಪಾರ್ಟೆಂಟ್. ಈಗಿನ ಕಾಲದಲ್ಲಿ ಯುವಕರು ಯುವತಿಯರು ನಾವು ನೋಡ್ಬೋದು ಎಷ್ಟರ ಮಟ್ಟಿಗೆ ಒಂದು ಡ್ರಗ್ಸ್ ಸೇವನೆ ಮತ್ತೆ ಕ್ರಿಮಿನಲ್ ಆಕ್ಟಿವಿಟೀಸ್, ಬೇರೆ ಬೇರೆ ರೀತಿಯ ಚಟಗಳಿಗೆ ಎಲ್ಲ ವ್ಯಸನರಾಗಿ ಈ ರೀತಿ ನಾವು ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಸ್ತಿ ಅದನ್ನೆಲ್ಲ ಕಾಣ್ತೇವೆ. ಈ ರೀತಿ ಒಂದು ಏನು ಸಾಮಾಜಿಕ ಸೇವೆ ಕಾರ್ಯಕ್ರಮ ಅಂತ ಮಾಡಿದ್ದಾರೆ, ಬೇರೆ ಹಲವಾರು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದಾರೆ ಇವರು. ಒಂದು ಕ್ರೀಡೋತ್ಸವ ಅಂತ ಆಗಿರ್ಬೋದು, ಮಕ್ಕಳಿಗಾಗಿ ಒಂದು ಸನ್ಮಾನ ಪ್ರೋತ್ಸಾಹ ಅಂತ ನೀಡೋದು, ಸ್ಕಾಲರ್ಶಿಪ್ ನೀಡುವ ಕಾರ್ಯಕ್ರಮ, ಈ ರೀತಿ ಎಲ್ಲ ಮಾಡೋದ್ರಿಂದ ಒಂದು ನಾವು ಏನ್ ಮಾಡ್ಬೋದು, ಯುವಕರು ಯುವತಿಯರು ಏನು ಕೆಟ್ಟ ದಾರಿಯನ್ನ ಹಿಡಿತಿದ್ದಾರೆ ಅದರಿಂದ ತಪ್ಪಿಸ್ಲಿಕ್ಕೆ ಮತ್ತೆ ಅವ್ರನ್ನ ಒಳ್ಳೆ ಒಂದು ಫ್ಯೂಚರ್ ಭವಿಷ್ಯ ಕೊಡ್ಲಿಕ್ಕೆ ಇದೊಂದು ದಾರಿ ಆಗುತ್ತೆ ಅಂತ ಹೇಳ್ಬೋದು. ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಬದ್ರಿಯಾ ವೆಲ್ಫೇರ್ ಸೊಸೈಟಿ ಅವರು. ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಅದಲ್ಲದೆ ಇವತ್ತು 40 ವರ್ಷದ ಒಂದೇನು ವಾರ್ಷಿಕೋತ್ಸವ ಮಾಡ್ತಿದ್ದೀರಾ. ಇಟ್ಸ್ ವೆರಿ ವಂಡರ್ಫುಲ್ ಬಿಕಾಸ್ ಈ ಎಸ್ಪೆಷಲಿ ಈ ಪ್ರದೇಶ ಏನಿದೆ, ಉಳ್ಳಾಳ ಕೊಣಾಜೆ ಈ ಕಡೆ ಎಲ್ಲ ಎಷ್ಟು ಬಾರ್ಡರ್ ಏರಿಯಾಸ್ ನಮ್ಗೆ ಬರುತ್ತೆ, ಅಷ್ಟು ನಮ್ಗೆ ಕೆಲವೊಂದು ಅಕ್ರಮ ಚಟುವಟಿಕೆಗಳು ನಡೆಯೋದು ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಬಿಕಾಸ್ ಚೆಕ್ ಪೋಸ್ಟ್ ನಮ್ಮಲ್ಲಿರುವ ಕಾನೂನು ಬೇರೆ ಆಗಿರುತ್ತೆ, ಕೇರಳದಲ್ಲಿ ಇರುವ ಕಾನೂನು ಬೇರೆ ಆಗಿರುತ್ತೆ. ನಾವು ಏನ್ ಇಂಪ್ಲಿಮೆಂಟ್ ಮಾಡ್ತೀವಿ ಕೆಲವೊಂದು ಆ ಕಡೆಯಿಂದ ಇಂಪ್ಲಿಮೆಂಟೇಷನ್ ಇರಲ್ಲ. ಈ ರೀತಿ ಕೆಲವೊಂದು ಚಾಲೆಂಜಸ್ ಜಾಸ್ತಿ. ಇಂಥ ಪ್ರದೇಶಗಳಲ್ಲಿ ಅತಿ ಅವಶ್ಯಕವಾದ ಒಂದ್ ಏನ್ ಕಾರ್ಯಕ್ರಮಗಳಿದೆ, ಇಂಥ ಕಾರ್ಯಕ್ರಮಗಳು ತುಂಬಾ ಮುಖ್ಯ. ಅದನ್ನ ನೀವು ನಡ್ಸ್ಕೊಂಡ್ ಬರ್ತಿದ್ದೀರಾ. ಇದೇ ರೀತಿ ಮುಂದುವರ್ಸ್ಕೊಂಡ್ ಬನ್ನಿ. ನಿಮ್ಗೆ ಅದಕ್ಕೆ ನಮ್ಮ ಕಡೆಯಿಂದ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಡಳಿತ ಏನಿದೆ ಇಲ್ಲಿ ಎಲ್ಲ ಸಹಕಾರ ಯಾವಾಗ್ಲೂ 100% ಇದ್ದೇ ಇರುತ್ತೆ. ಬಿಕಾಸ್ ನೀವು ನಮ್ಮ ಏನು ದೃಷ್ಟಿ ಇದೆ, ಒಂದು ಮಾಡ್ಬೇಕು ಅನ್ನೋ ಒಂದು ಮೋಟಿವೇಶನ್ ಇದೆ, ಅದಕ್ಕೆ ಸಹಕಾರ ನೀಡ್ದಂಗೆ ನೀವು ಇಂಥ ಕಾರ್ಯಕ್ರಮಗಳು ಮಾಡೋ ಮೂಲಕ ಅದಕ್ಕೆ ನಮ್ಮ ಸಹಕಾರ ಕೂಡ 100% ಯಾವಾಗ್ಲೂ ಇರುತ್ತೆ ಅಂತ ಹೇಳ್ತೀನಿ. ಅದಲ್ಲದೆ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ಲಿಕ್ಕೆ ನನಗೆ ಇಲ್ಲಿ ಇವತ್ತು ಆಹ್ವಾನಿಸಿದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆ. ಈ ಕಾರ್ಯಕ್ರಮನ ಉದ್ಘಾಟಿಸಿದ್ದೇನೆ ಅಂತ